ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕು ಕೋಟೆಕಾರು ನೆಲ್ಲಿಸ್ಥಳ ಶ್ರೀ ಕಾಳಿಕಾಂಬಾ ದೇವಸ್ಥಾನದ ಪರಿಸರದಲ್ಲಿರುವ ಮೂಡಂಬೈಲು ನೀರೋಳಿ ನಾರಾಯಣಾಚಾರ್ಯರ ಸುಪುತ್ರ ಮೂಡಂಬೈಲು ನೀರೋಳಿ ದಿವಾಕರ ಆಚಾರ್ಯ ಅವರ ಸ್ವಗೃಹದಲ್ಲಿದ್ದೇವೆ. ಶ್ರೀಯುತರು ಚಿನ್ನ, ಬೆಳ್ಳಿ ಮತ್ತು ಪಂಚಲೋಹದ ವಿಗ್ರಹ ಮತ್ತು ಇತರ ಕುಸುರಿ ಕೆಲಸಗಳನ್ನು ಮಾಡೋದ್ರ ಜೊತೆಗೆ ಶ್ರೀ ಗಣೇಶನ ವಿಗ್ರಹ ರಚನೆ ಮತ್ತು ಇನ್ನಿತರ ವಿಗ್ರಹ ರಚನೆಯನ್ನು ಕೂಡ ಮಾಡುವ ಹವ್ಯಾಸದೊಂದಿಗೆ ತಮ್ಮ ಸೇವಾ ಕೈಂಕರ್ಯವನ್ನು ಮಾಡ್ತಾ ಇದ್ದಾರೆ. ಪುತ್ತೂರಿನ ಕರುಣಾಕರ ಪೈ ಎಂಬವರ ಜೊತೆಯಲ್ಲಿ ವಿಗ್ರಹ ರಚನೆಯ ಈ ಒಂದು ಕಲೆಯನ್ನು ತಾನು ಕಲಿತುಕೊಂಡಿದ್ದೇನೆ ಅಂತ ಹೇಳುವಂಥ ದಿವಾಕರಾಚಾರ್ಯ ಅವರು ಕಳೆದ ಹಲವಾರು ವರ್ಷಗಳಿಂದ ಈ ವಿಗ್ರಹ ರಚನೆಯ ಕಾರ್ಯವನ್ನು ಮುಂದುವರಿಸುತ್ತಿದ್ದಾರೆ. ಅವರೊಂದಿಗೆ ಅವರ ಸುಪುತ್ರ ಇದೀಗ ಬೆಂಗಳೂರಲ್ಲಿ ಕಲಾ ವಿದ್ಯಾರ್ಜನೆಗಾಗಿ ನೆಲೆಸಿರುವಂಥ ಪೂರ್ಣಾಚಾರ್ಯ ಅವರಿಗೆ ಸಹಕರಿಸ್ತಾ ಇದ್ದಾರೆ. ಉತ್ತಮ ಕಲಾವಿದನಾಗಿ ಮೂಡಿ ಬರ್ತಿರುವಂಥ ಅವರ ಸುಪುತ್ರ ಪೂರ್ಣಾಚಾರ್ಯ ಅವರು ತಂದೆಯೊಂದಿಗೆ ಉತ್ತಮವಾಗಿ ಈ ವಿಗ್ರಹ ರಚನೆಯಲ್ಲಿ ಸಹಕರಿಸ್ತಾ ಇದ್ದಾರೆ. ಹಲವಾರು ವರ್ಷಗಳಿಂದ ವಿಗ್ರಹ ರಚನೆಯನ್ನು ತಮ್ಮ ಮೈಗೂಡಿಸಿಕೊಂಡಿರುವ ದಿವಾಕರ ಆಚಾರ್ಯರವರು ಹಲವಾರು ಕಡೆಗಳ ಸಾರ್ವಜನಿಕ ಗಣೇಶೋತ್ಸವದ ಗಣಪತಿ ವಿಗ್ರಹವನ್ನು ಕೂಡ ಮಾಡಿದ್ದಾರೆ. ಮುಂದಿನ ಅವರ ಜೀವನವು ಒಳ್ಳೆಯದಾಗಲಿ, ಇನ್ನಷ್ಟು ಕಲಾ ಸೇವರಿಂದ ಮೂಡಿ ಬರಲಿ ಅಂತ ನಾವು ಆಶಿಸ್ತೇವೆ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೂ ನಾನು ದಿವಾಕರಾಚಾರ್ಯ ಅಂತ ನೀರೋಳಿ, ನನ್ನ ಊರು ಪುತ್ತೂರು. ಸಾಧಾರಣ 30-35 ವರ್ಷಗಳಿಂದ ನಾನು ಈ ಪುತ್ತೂರಿನ ಕರುಣಾಕರ ಪೈ ಎಂಬ ಗುರುಗಳಲ್ಲಿ ನಾನು ಈ ವಿಗ್ರಹ ರಚನೆಯನ್ನು ಅಭ್ಯಾಸ ಮಾಡಿಕೊಂಡಿರುತ್ತೇನೆ. ಸಾಧಾರಣ 30-35 ವರ್ಷಗಳಿಂದ ಒಂದು ವರ್ಷದಲ್ಲಿ 50-100 ವಿಗ್ರಹಗಳು ಮಾಡಿಕೊಂಡಿದ್ದೆ. ಈಗ ಸ್ವಲ್ಪ ಇದರಲ್ಲಿ ನನ್ನ ಮಗನಾದ ಪೂರ್ಣಾಚಾರ್ಯನು ಇದನ್ನು ಮುಂದುವರಿಸಿಕೊಂಡಿದ್ದೇನೆ. ನಾನು ದೇವಸ್ಥಾನಗಳ ಬೆಳ್ಳಿಯ ವಿಗ್ರಹಗಳು ಹಾಗೂ ಕವಚವು ಬೆಳ್ಳಿಯ ಹೊದಿಕೆಗಳು ಪಂಚಲೋಹದ ವಿಗ್ರಹಗಳನ್ನು ಮಾಡುವ ಇದರಲ್ಲಿ ಇದ್ದ ಕಾರಣ ನನ್ನ ಮಗ ಇದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾನೆ. ಈಗ ಇಲ್ಲಿ ಕಾಣುತ್ತಿರೋ ಈ ವಿಗ್ರಹದ ಸಾಧಾರಣ ಕೆಲಸವನ್ನು ನನ್ನ ಮಗನಾದ ಪೂರ್ಣಾಚಾರ್ಯನು ಮಾಡಿರ್ತಾನೆ. ಪೇಂಟಿಂಗಿನಲ್ಲಿ ಹಾಗೂ ಭಾವಚಿತ್ರಗಳಲ್ಲಿ ಒಳ್ಳೆಯ ಉನ್ನತ ಇದಕ್ಕೋಸ್ಕರ ಬೆಂಗಳೂರಿನ ಚಿತ್ರಕಲಾ ಪರಿಷತ್ತಲ್ಲಿ ಈಗ ಕಾಲೇಜಿಗೆ ವಿದ್ಯಾಭ್ಯಾಸ ಮುಂದುವರಿಸಿಕೊಂಡು ಬೆಂಗಳೂರಿಗೆ ಸೇರಿದ್ದಾನೆ. ಹಾಗೆ ಅವ ಈ ಟೈಮಲ್ಲಿ ಊರಲ್ಲಿ ಇರೋದಿಲ್ಲ, ಆದ ಕಾರಣ ಬಾಕಿ ಇದನ್ನು ನಾನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇನೆ.